ವಿರಾಮದ ಬಳಿಕ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ದೇಶದ ಸೈನಿಕರು ಇವತ್ತು ಮಾಜಿ ಸೈನಿಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ತಮ್ಮ ಪಿಂಚಣಿ ಹಣಕ್ಕೋಸ್ಕರ. ಒಂದು ಕಾಲದಲ್ಲಿ ನಾವು ಬ್ರಿಟಿಷರ ಕಾಲದಲ್ಲಿ ಕೇಳಿದ್ವಿ ಸೈನಿಕರು ಪಿಂಚಣಿಗಾಗಿ ಬ್ರಿಟಿಷರನ್ನ ಆಗ್ರಹ ಮಾಡ್ತಾ ಇದ್ರು ಅನ್ನೋಂಥದ್ದು. ಆದರೆ ನಮ್ಮ ವ್ಯವಸ್ಥೆಯಲ್ಲೇ ಹಲವಾರು ಕಮಿಟಿಗಳು ರಚನೆ ಆಗ್ತದೆ, ಹಲವಾರು ವೇತನ ಶ್ರೇಣಿಗಳು ಬದಲಾದವು. ಆದರೆ ಸೈನಿಕರ ಪಿಂಚಣಿಯ ಸಮಸ್ಯೆ ಏನಿದೆ ಅದು ಇವತ್ತಿಗೂ ಉಳಿದುಕೊಂಡಿದೆ. ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಹರಿಯಾಣದ ರೆವಾರಿಯಲ್ಲಿ ಏನು ರ್ಯಾಲಿಯನ್ನು ಮಾಡಿದರು, ಆ ರ್ಯಾಲಿಯಲ್ಲಿ ಅವರು ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು, ಏಕಶ್ರೇಣಿ ಏಕ ಪಿಂಚಣಿಯನ್ನು ನಾವು ಜಾರಿ ಮಾಡ್ತೇವೆ, ನಮ್ಮ ಮೊದಲ ಆದ್ಯತೆ ಅದೇ ಅಂತ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದು 1 ವರ್ಷ ಕಳೀತಾ ಬಂತು, ಆದರೂ ಕೂಡ ಅದರ ಬಗ್ಗೆ ಯಾವುದೇ ಸೊಲ್ಲನ್ನು ಎತ್ತುತ್ತಾ ಇಲ್ಲ. ಇದರ ಬಗ್ಗೆ ಆಕ್ರೋಶಗೊಂಡಂಥ ಮಾಜಿ ಸೈನಿಕರುಗಳು ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಸರ್ಕಾರದ ಮೇಲೆ ತಮ್ಮ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸರ್, ನಿಮ್ಮಲ್ಲಿ ಕೇಳಬೇಕು, ಬೇರೆ ಬೇರೆ ಕಮಿಟಿಗಳು ಇದರ ಬಗ್ಗೆ ರಚನೆ ಆದವು ಅನ್ನೋದನ್ನು ಹೇಳಿದ್ರು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. 1985ರಲ್ಲಿ KP ಸಿಂಗ್ದೇವ್ ಅಂತ ಕಮಿಟಿ ಅಂತ ಮಾಡಿದ್ರು. KP ಸಿಂಗ್ದೇವ್ ಆಗದ ಜೂನಿಯರ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರು ರಾಜೀವ್ ಗಾಂಧಿ ಅವರ ಸರ್ಕಾರದವರು. ಅವರು ಈ ಪೆನ್ಷನರ್ಸ್ ರ್ಯಾಷನಾಲಿಟಿ ಬಗ್ಗೆ ಇದು ಕೊಟ್ಟು ತನ್ನ ಅಭಿಪ್ರಾಯ ಕೊಟ್ಟು ವರದಿಯನ್ನು ಕೊಟ್ಟರು. ಆ ವರದಿಯನ್ನು ಅನುಷ್ಠಾನ ಮಾಡಲಿಲ್ಲ. ಆಮೇಲೆ ರಾಜೀವ್ ಗಾಂಧಿ ಅವರು 89 ಸೋತರು. ಆಮೇಲೆ ನಮ್ಮ ಕೇಂದ್ರದಲ್ಲಿ ಸಣ್ಣ ಪುಟ್ಟ ಸರ್ಕಾರ 2 ವರ್ಷ ಸರ್ಕಾರ ನಡೀತಾ ಇತ್ತು. ಟಿಲ್ 91 ಏನು ನಡೆಯಲಿಲ್ಲ. VP ಸಿಂಗ್ 2 ವರ್ಷ, ದೇವೇಗೌಡರು 1 ವರ್ಷ, ಗುಜ್ರಾಲ್ 1 ವರ್ಷ ಅಂತ ಬೇರೆ ಬೇರೆ ಜನಾಧಾರವಿಲ್ಲದ ಮತ್ತೆ ಯಾವುದೇ ಪಾಲಿಸಿ ಡಿಸಿಷನ್ ಮಾಡದಂತ ಸರ್ಕಾರ ಬಂದವು. ಆಮೇಲೆ 91 ನಲ್ಲಿ ನರಸಿಂಹರಾವ್ ಇದ್ರ ಪ್ರಧಾನಮಂತ್ರಿ ಆದಾಗ ಒಂದು 5 ವರ್ಷದ ಒಂದು ಸರ್ಕಾರ ಬಂತು. ಆಗ ಅವರ ಸರ್ಕಾರದ ಅವಧಿಯಲ್ಲಿ ಮದನ್ ಲಾಲ್ ಖುರಾನಾ ಅಂತ ಒಬ್ಬ MP ಇದ್ರು ಡೆಲ್ಲಿಯವರು. ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯ ಆಧಾರದಲ್ಲಿ ಪೆನ್ಷನ್ ಅನ್ನು ರಿವೈಸ್ ಮಾಡಲಾಯಿತು. ಪೆನ್ಷನ್ ಅನ್ನು ರಿವೈಸ್ ಮಾಡಿ ಆ ಪೆನ್ಷನ್ಗೆ pre-96 ಪೆನ್ಷನರ್ಸ್ ಅಂಡ್ post-96 ಪೆನ್ಷನ್ 2 ಗ್ರೂಪ್ ಮಾಡಿದ್ರು. ಆಗ ಇದೇ ಡಿಫೆನ್ಸ್ ಪೆನ್ಷನರ್ ಅನ್ನು 96 ಮೊದಲು ರಿಟೈರ್ ಆದವರ ಒಂದು ಪೆನ್ಷನ್ ಬೇರೆ, 96 ಇಂದ ಆಮೇಲೆ ಆದವರ ಪೆನ್ಷನ್ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ರು. ಬಟ್ ಅದು 1 ರ್ಯಾಂಕ್ 1 ಪೆನ್ಷನ್ಗೆ ಬರಲಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿದ್ರು, ಆದರೆ 1 ರ್ಯಾಂಕ್ 1 ಪೆನ್ಷನ್ಗೆ ಬರಲಿಲ್ಲ. ಅದರ ನಂತರ ಸೆಕೆಂಡ್ UPA ಗವರ್ಮೆಂಟ್ ಬಂದಾಗ ಭಗತ್ ಸಿಂಗ್ ಕೋಶಿಯಾರ ಅಂತ BJP MP ಉತ್ತರಾಖಂಡದವರು, ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಕಮಿಟಿ ಮಾಡಿತು. ಅದು ಸ್ಪಷ್ಟವಾಗಿ ಹೇಳಿತು 1 ರ್ಯಾಂಕ್ 1 ಪೆನ್ಷನ್ ಕೊಡ್ಲೇಬೇಕು. ವಾಜಪೇಯಿ ಸರ್ಕಾರ ಅಲ್ಲ, UPA ಗವರ್ಮೆಂಟ್ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿತು 2011 ಡಿಸೆಂಬರ್ 11ರಲ್ಲಿ ಅದು ಹೇಳಿತು, ಸ್ಪಷ್ಟವಾಗಿ ಹೇಳಿತು ಅದು ಕೊಡ್ಲೇಬೇಕು ಅಂತ. ಸರ್ಕಾರ ಒಪ್ಪಲಿಲ್ಲ. ಆಮೇಲೆ ಅಲ್ಲ, ಸರ್ಕಾರದ ಬೊಕ್ಕಸಕ್ಕೆ ಒಂದು ಎಷ್ಟು ಹೊರೆ ಆಗಬಹುದು ಅಂದ್ರೆ ಯಾವ್ದಾದ್ರು ಆಲೋಚನೆಗಳಿದೆಯಾ ಇದರ ಬಗ್ಗೆ? ಅಂದ್ರೆ ಒಂದು ಆ ಕಾಲದಲ್ಲಿ ಯಾವಾಗ ಮದನ್ ಲಾಲ್ ಖುರಾನಾ ಕಾಲದಲ್ಲಿ 400 ಕೋಟಿ ಮಾತ್ರ ಇತ್ತು. ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ 400 ಕೋಟಿ 2011ರಲ್ಲಿ ಅಲ್ಲ, 1994ರಲ್ಲಿ. ಆಮೇಲೆ ಕೋಶ್ಯಾರಿ ಕಮಿಟಿ ಹೇಳಿತು 4,000ದಿಂದ 6,000 ಕೋಟಿ ಆಗ್ಬಹುದು ಅಂತ. ಅದು ಯಾವ ಕೇಂದ್ರ ಸರ್ಕಾರಕ್ಕೊಂದು ದೊಡ್ಡ ಹೊರೆ ಅಲ್ಲ. ಯಾಕಂದ್ರೆ ವಿಜಯ ಮಲ್ಯನ ಲೋನೇ 8,000 ಕೋಟಿ. ಅವನು ತಿರುಗಾಡ್ತಾ ಇದ್ದಾನೆ, ಸರ್ಕಾರದ ದುಡ್ಡನ್ನು ನುಂಗಿ ತಿರುಗಾಡ್ತಾ ಇದ್ದಾನೆ. ಅವ್ರಿಗೆ ಏನ್ ಮಾಡ್ತಾ ಇಲ್ಲ. ಮತ್ತೆ ನಮ್ಗೆ ಹಣದ ಹೊರೆ ಆಗುತ್ತೆ, ನೀವು ಕೇಳಿದ್ರೆ ಬೇರೆಯವರು ಕೇಳ್ತಾರೆ ಅಂತ ಹೇಳ್ತಾರೆ. ರಾಷ್ಟ್ರಪತಿಗೆ 13 ಕೋಟಿ ಖರ್ಚು ಮಾಡ್ತಾರೆ ತಿಂಗಳಿಗೆ. ಅದು ಬಿಡಿ, ಅದು ರಾಷ್ಟ್ರಪತಿ ಅವರು ದೊಡ್ಡ ಅಧಿಕಾರಿ, ಅವ್ರಿಗೆ ಮಾಡ್ಬೇಕು, ಇರ್ಲಿ. ನಮ್ಮ ರಾಷ್ಟ್ರಪತಿ ನಮ್ಮ ರಾಷ್ಟ್ರಪತಿ ಅವರು. ಈಗ ವಿಜಯ ಮಲ್ಯ ಏನ್ ಸ್ವಾಮಿ 8,000 ಕೋಟಿ ನುಂಗಿ ಈಗಲೂ ತಿರುಗಾಡ್ತಿದ್ದಾನೆ. ಅವನ ಜನರಿಗೆ ಸಂಬಳ ಕೊಡ್ಲಿಲ್ಲ, ವಿಮಾನಗಳೆಲ್ಲ ನಮ್ಮ ವಿಷಯ ಏನಂತ ಹೇಳಿದ್ರೆ ಈಗ ನೋಡಿ, ನಾವು 1 ರ್ಯಾಂಕ್ 1 ಪೆನ್ಷನ್ ಅಂತ ಹೇಳಿದರೆ 20 ವರ್ಷ ಹಿಂದೆ ನಾನು ಬಂದಿದ್ದೇನೆ ರಿಟೈರ್ಮೆಂಟ್, ನನಗೆ 10,000 15,000 ಪೆನ್ಷನ್ ಇದೆ. ಇಂದು ಒಬ್ಬ ನನ್ನ ರ್ಯಾಂಕಲ್ಲಿ ಒಬ್ಬ ನ್ಯಾಯ ಸುಬೇದಾರಾಗಿ ಬಂದರೆ ಅವನಿಗೆ ಇಲ್ಲಿ 25-26 ಸಾವಿರ ಪೆನ್ಷನ್ ಇದೆ. ಈ ತಾರತಮ್ಯ ಯಾಕೆ ಅಂತ ಹೇಳಿದ್ರೆ ನಾವು ಅವರ ಜಾಗದಲ್ಲೇ ಸಮಸ್ಯೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಏನಂದ್ರೆ ವೇತನ ಶ್ರೇಣಿಗಳು ಬದಲಾದ ಹಾಗೆ ಪಿಂಚಣಿಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್
ಹೌದು. ಸೇಮ್ ರ್ಯಾಂಕ್ ನಮ್ದು. ಅವನು ಜೀವನದ ಮಟ್ಟ ಅಥವಾ ಜೀವನದ ಖರ್ಚು ಏನಿದೆ ಅದು ಹೆಚ್ಚಾಗ್ತಾ ಇದೆ ಅನ್ನುವಂತ ಕಾರಣವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಹಿಂದೆ ರಿಟೈರ್ಡ್ ಆದಂತಹ ನಿವೃತ್ತಿ ಹೊಂದಿದಂತಹ ಮಾಜಿ ಸೈನಿಕರು ಕೂಡ ಅದೇ ವ್ಯವಸ್ಥೆಯಲ್ಲಿ ಅದೇ ಖರ್ಚನ್ನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ಯಾಕೆ ಈ ರೀತಿಯ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಅದೇ ಮಾರುಕಟ್ಟೆಯಿಂದ ಅವರು ಕೂಡ ಅನ್ನ ಧಾನ್ಯಗಳನ್ನ ತಗೊಂಡು ಬರ್ತಾ ಇದ್ದಾರೆ, ನಾವು ಕೂಡ ಅದರಿಂದನೇ ತಗೊಂಡು ಬರ್ತಾ ಇದ್ದೀವಿ. ಈಗ ನಮಗೂ ಅವರಿಗೂ ಯಾಕೆ ಈ ತಾರತಮ್ಯ ಅಂತ ಅದನ್ನ ಇವ್ರು ಕೇಳ್ಬೋದು, ನಿಮ್ಗೆ ಮಾತ್ರ ಯಾಕೆ ಎಲ್ಲಾ ಇಲಾಖೆಗಳಲ್ಲೂ ಕೊಡ್ತಾರೆ ಅಂತ. ಆದ್ರೆ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಜೀವನದ ಅಮೂಲ್ಯ ತಾರುಣ್ಯವನ್ನ ನಾವು ಸೇನೆಗಾಗಿ ಕೊಟ್ಟಿರೋದು 15 ವರ್ಷ ಮಾತ್ರ ನಮ್ಗೆ ಕೆಲಸ ಸಿಕ್ಕಿರೋದು. ಆಮೇಲೆ ನಾವು ಮನೆಯಲ್ಲಿ ಬಂದು ಏನ್ ಮಾಡೋದು? ಈಗ ನೀವು ಸಿವಿಲ್ ಕೋಡ್ ಪೆನ್ಷನ್ ಅಲ್ಲಿ ಆದ್ರೆ 60 ವರ್ಷ ಅವರು ಆ ಸಂಬಳವನ್ನ ತಗೊಳ್ತಾ ಇದ್ದಾರೆ. ಇವ್ರು ಹೇಳಿದಾಗೆ 4 ವೇತನ ಆಯೋಗವನ್ನ ಪುನಃ ನೋಡ್ತಾ ಇದ್ದಾರೆ. ಅವರು ಪ್ರತಿ ವೇತನ ಆಯೋಗದಲ್ಲೂ ಕೂಡ ಸಂಬಳವನ್ನ ಡಬಲ್ ಮಾಡಲಾಗುತ್ತೆ. 10 ವರ್ಷಕ್ಕೊಮ್ಮೆ ಕೂತ್ಕೊಂಡ್ರು ಕೂಡ ಅದು ಡಬಲ್ ಆಗುತ್ತೆ. ಆದರೆ ಅದನ್ನು ಕೂಡ ನಮ್ಗೆ ಯಾಕೆ ಮಾಡಬಾರ್ದು ಅಂತ ನಮ್ಮ ಅಳಲು. ಇಷ್ಟೆಲ್ಲ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಸವಲತ್ತುಗಳಿಗೆ ಇಷ್ಟೆಲ್ಲ ಕೋಟಿ ಇದನ್ನ ಇಡ್ತಾರೆ. ಆದರೆ ಈ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ ಮಾತ್ರ, ಈ ಇದನ್ನು ಕಿಸಾನನಿಗಿಲ್ಲ. ಈ ಬೇರೆ ಎಲ್ಲವರಿಗೂ ಕೂಡ ಕೋಟಿಗಟ್ಟಲೆ ಅನುದಾನವನ್ನ ಮೀಸಲಿಡ್ತಾರೆ ಬಜೆಟ್ ಅಲ್ಲಿ. ಆದ್ರೆ ಇದಕ್ಕೆ 1 ರ್ಯಾಂಕ್ 1 ಪೆನ್ಷನ್ಗಾಗಿ ಯಾಕೆ ಆಗೋದಿಲ್ಲ? ಈಗ ನಾವು ಕೂಡ ಒಳಗಡೆ ಅವರ ಸಂಬಳವನ್ನು ಅವರೇ ಏರಿಸ್ಕೊಳ್ತಾರೆ. ಯಾವುದೇ ಪೇ ಕಮಿಷನ್ ಅನ್ನ ಅವರಿಗೆ ಕೂರಿಸೋದಿಲ್ಲ, ಅವರಾಗಿ ಅವರ ಪೇಮೆಂಟ್ ಅನ್ನ ಅವರೇ ಏರಿಸ್ಕೊಳ್ತಾ ಇದ್ದಾರೆ. ಈಗ ನಮಗೆ ಯಾಕೆ ಮಾಡೋದಿಲ್ಲ ಅಂತ ನಮ್ಮ ಅಳಲು. ಸರ್, ನಿಮ್ಮಲ್ಲಿ ಕೇಳಬೇಕು, ಇಲ್ಲಿ ಸೇನೆಯ ಒಳಗಡೆ ಈ ಒಂದು ತಾರತಮ್ಯ ಅಥವಾ ವೇತನ ಶ್ರೇಣಿಯ ತಾರತಮ್ಯದಿಂದಾಗಿ ನೇರ ಅನ್ಯಾಯಕ್ಕೆ ಒಳಗಾಗ್ತಾ ಇರುವಂತ ಇದು ಯಾವುದು ವ್ಯವಸ್ಥೆ ಯಾವುದು? ನೇರ ಅನ್ಯಾಯಕ್ಕೆ ಒಳಗಾಗ್ತಾ ಇರುವವರು ಅಂದ್ರೆ ನೀವು ಒಂದು ಅಥವಾ ಒಂದು ಡಿಗ್ರಿಯೋ ಅಥವಾ ಏನೋ ಒಂದು ಇರ್ತದೆ, ಹೊರಗಡೆ ಬಂದು ಏನೋ ಒಂದು ಬದುಕಲ್ಲಿ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು. ಅಲ್ಲ, ನೇರ ಡೈರೆಕ್ಟ್ಲಿ ಎಫೆಕ್ಟ್ ಆಗುವವರು ಸೈನಿಕರು, ಹವಲ್ದಾರ್ ಗಿಂತ ಕೆಳಗೆ ರಿಟೈರ್ ಆಗುವವರು, ತುಂಬಾ ಎದುರಲ್ಲಿ ನಿಂತು ಹೋರಾಡ್ತಾ ಇರುವಂತಹ ವ್ಯಕ್ತಿ ಅಲ್ಲ. ಇದರಲ್ಲಿ ಎರಡಲ್ಲಿ ಅಥವಾ ಯಂಗ್ ಏಜ್ ಅಲ್ಲಿ ರಿಟೈರ್ ಆಗಿ ಹೊರಗೆ ಬರುವವರು ಹವಲ್ದಾರ್ ರ್ಯಾಂಕ್ ಒಳಗೆ. JCO ರ್ಯಾಂಕ್ ನವರಿಗೆ ಅಪ್ ಟು 40 ಇಂದ 50 ವರೆಗೆ ಮಾಡಬಹುದು. ಬಟ್ ಅವರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಇದೆ. ಆದ್ರೂ ಈಗ 6th ಪೇ ಕಮಿಷನ್ ತಗೊಳ್ಳಿ, ಲೇಟೆಸ್ಟ್ ಪೇ ಕಮಿಷನ್ 60 ಕಮಿಷನ್ ಇವತ್ತು DA 113%. ಅಂದ್ರೆ 2006ರಲ್ಲಿ 1000 ರೂಪಾಯಿ ಸಂಬಳವಿದ್ದ ನೌಕರನಿಗೆ ಇವತ್ತು 2260 ರೂಪಾಯಿ ಸಂಬಳ ಇದೆ. 1260 ಆಗಿದೆ ಸಂಬಳ, ನೇರವಾಗಿ ಡಬಲ್ ಆಗಿದೆ. ಅದೇ ಪೇ ಕಮಿಷನ್ ಅಲ್ಲಿ ಅವನಿಗೆ ರಿಟೈರ್ ಆದ್ರೆ ಅವನಿಗೆ 1000 ಪೆನ್ಷನ್ ಬೀಳ್ತದೆ. ಅದ್ರ ಮೊದಲು ರಿಟೈರ್ ಆದವನಿಗೆ 100-200 ಸಿಗ್ತಾ ಇದೆ ಪೆನ್ಷನ್. ಸೊ ಈ ಹವಲ್ದಾರ್ ಸೈನಿಕರು 40 ವರ್ಷದಲ್ಲಿ ರಿಟೈರ್ ಆದವರು ಅವರಿಗೆ, ಯಾಕಂದ್ರೆ ನಾನು ಹೇಳಿದಲ್ಲ ನಿಮಗೆ, KP ಸಿಂಗ್ದೇವ್ ಕಮಿಷನ್ ಅದೇನು ಅಡ್ವೈಸ್ ಮಾಡಿತ್ತಂದ್ರೆ, ಈ 40 ವರ್ಷದಲ್ಲಿ ರಿಟೈರ್ ಆಗಿರುವ ನಮ್ಮ ಜವಾನರನ್ನು ರಿಟೈರ್ ಆದ್ಮೇಲೆ ಪ್ಯಾರಾಮಿಲಿಟರಿ ಫೋರ್ಸ್ಗೆ ಅಬ್ಸಾರ್ಬ್ ಮಾಡಿ, CRPF, BSF ಅರೆಸೇನೆಗೆ ಅಬ್ಸಾರ್ಬ್ ಮಾಡಿ ಟ್ರೈನಿಂಗ್ ಅವರಿಗೆ ಉಂಟು, ಫಿಸಿಕಲ್ ಫಿಟ್ನೆಸ್ ಉಂಟು. ಸ್ವಲ್ಪ ಆ ಅರೆಸೈನಿಕ ಕೆಲಸದ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಅವರು 60 ವರ್ಷಕ್ಕೆ ಸಂಬಳ ಅವರಿಗೆ ನಿಮ್ಗೇನು ಎಕ್ಸ್ಟ್ರಾ ಕೊಡ್ಬೇಕು. 45ರಲ್ಲಿ ಸೇನೆ ಬಿಟ್ಟು ಬರಬೇಕು ಅನ್ನುವಂತ ಅನಿವಾರ್ಯತೆ ಸರ್ಕಾರಕ್ಕೂ. ಯಾಕಂದ್ರೆ ಹೊಸ ಸೇರ್ಪಡೆ ತಪ್ಪುತ್ತದೆ. ಪ್ರತಿ ವರ್ಷ 60,000 ಜನರು ರಿಟೈರ್ ಆಗ್ತಾರೆ ಆರ್ಮಿಯಿಂದ. ಈ ಅರೆ ಸೈನಿಕ ದಳಕ್ಕೆ ವರ್ಷಕ್ಕೆ ಒಂದು 60ರಿಂದ 70,000 ರಿಕ್ರೂಟ್ ಮಾಡ್ತಾರೆ ಹೊರಗಿನಿಂದ, ಸಿವಿಲ್ ಇಂದ. ಇವರೇ ಟ್ರೈನ್ಡ್ ಆದವರು ಇದ್ದಾರಲ್ಲ ನಿಮ್ಮ ಹತ್ರ, ಅವರಲ್ಲಿ ಲ್ಯಾಟರಲ್ ರಿಪ್ಲೇಸ್ ಮಾಡಿ ತಗೊಳ್ಬಹುದಲ್ಲ ನಿಮ್ಗೆ. ಅದರಲ್ಲಿ ಆ ಒಂದು ಸೇರ್ಪಡೆ ಖರ್ಚು ಉಳಿಯುತ್ತೆ, ಟ್ರೈನಿಂಗ್ ಖರ್ಚು ಉಳಿಯುತ್ತೆ ನಿಮ್ಗೆ. ಇವರಿಗೆಲ್ಲ ಹೊಸದಾಗಿ 9 ತಿಂಗಳು ನೀವು ಮಿಲಿಟರಿ ಟ್ರೈನಿಂಗ್ ಕೊಡಬೇಕು. ಆಮೇಲೆ ಅವರ ಯೂನಿಫಾರ್ಮ್ ಬೇರೆ, ಅದು ಅಫ್ಕೋರ್ಸ್ ಯೂನಿಫಾರ್ಮ್ ಎಲ್ಲ ಕೊಡಬೇಕಾಗುತ್ತೆ. ಆದ್ರೆ ಸರ್, ಇಲ್ಲಿ ಇನ್ನೊಂದು ಸಣ್ಣ ವಿಷಯ, ಇವತ್ತು ಪ್ರತಿಭಟನೆ ನಡೀತಾ ಇರುವಂತಹ ವಿಚಾರವನ್ನು ಗಮನಿಸಿದ್ರೆ, ಈಗ ಒಂದು ವಿಧವೆಯರು ಯಾರು ಸೈನ್ಯದಲ್ಲಿ ತಮ್ಮ ಗಂಡನನ್ನ ಕಳ್ಕೊಂಡವರು, ಇವರಿಗೂ ಕೂಡ ಪಿಂಚಣಿ ಬರುತ್ತೆ, ಫ್ಯಾಮಿಲಿ ಪೆನ್ಷನ್ ಅಂತ ಬರುತ್ತೆ. ಗಂಡನ 40%, ಗಂಡನಿಗೆ 100 ರೂಪಾಯಿ ಪೆನ್ಷನ್ ಇದ್ರೆ ಅವರಿಗೆ 40% ಪೆನ್ಷನ್ ಅವರಿಗೆ ಸಿಗುತ್ತೆ. ಗಂಡ ಒಂದು ವೇಳೆ ಉದ್ಯೋಗ ಬಿಟ್ಟು ಬಂದು ಮನೆಯಲ್ಲಿದ್ರೆ ಅವನಿಗೆ 100 ರೂಪಾಯಿ ಸಿಗ್ತಾ ಇದ್ರೆ, ಗಂಡ ಸತ್ತು ಹೋದ ನಂತರ 40 ರೂಪಾಯಿ ವಿಧವೆಗೆ ಸಿಗ್ತದೆ. ಅವರು ಅಂದ್ರೆ ನಿಮ್ಮ ಆಗ್ರಹದಲ್ಲಿ ಈಗ ಅದು ಕೂಡ ಏರಿಕೆ ಆಗಬೇಕು ಆಟೋಮೆಟಿಕಲಿ ಆಗುತ್ತೆ. ಅದು 1 ರ್ಯಾಂಕ್ 1 ಪೆನ್ಷನ್ ಬಂದ ಕೂಡಲೇ ಅದು 40% ಆಫ್ ಹಸ್ಬೆಂಡ್ಸ್ ಪೆನ್ಷನ್. ಹೌದು. ಈಗ ಸೈನಿಕನ ಇವತ್ತು ಈಗ ನಿಮ್ಮ ಮಾಹಿತಿಯ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಜಾರಿಗೊಳಿಸಿತ್ತು ಅಂತ ಆದ್ರೆ ಇದರಲ್ಲಿ ಎಷ್ಟು ದೊಡ್ಡ ಹೊರೆ ಇದೆ?
ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊರೆ ಆಗಬಹುದು ನನ್ನ ಲೆಕ್ಕದಲ್ಲಿ ಒಂದು 10 ರಿಂದ 12 ಸಾವಿರ ಕೋಟಿ ಒನ್ ಟೈಮ್ ಟು ಗಿವ್ ದ ಏರಿಯರ್ಸ್. ಒನ್ ಟೈಮ್ ಏರಿಯರ್ಸ್ ಕೊಡ್ಲಿಕ್ಕೆ 22,000 ಕೋಟಿ ಅಗತ್ಯ ಇದೆ ಅಂತ ರಕ್ಷಣಾ ಸಚಿವರು ಹೇಳಿದ್ದಾರೆ. ಆಮೇಲೆ ಎವ್ರಿ ಇಯರ್ ಜಾಸ್ತಿ ಆಗುತ್ತಲ್ಲ, ಅದರಿಂದ ಅವರು ರಕ್ಷಣಾ ಸಚಿವರಿಗೆ ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರಬೇಕು, ಅವ್ರದ್ದು ಕ್ಯಾಲ್ಕುಲೇಷನ್ ಕರೆಕ್ಟ್ ಇರ್ಬೋದು. ಈವನ್ 22,000 ಕೋಟಿ ಇದ್ರೂ ಏನದು ಸರ್ಕಾರದ ಬಜೆಟ್ 2.5 3 ಲಕ್ಷ ಕೋಟಿ ಬಜೆಟ್ ನಮ್ದು. ಒಂದೊಂದು ರಾಜ್ಯಗಳೇ 1 ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದೆ. ಬಾಂಬೆ ಮುನ್ಸಿಪಲ್ ಕೌನ್ಸಿಲೇ 10,000 ಕೋಟಿಯ ಬಜೆಟ್ ಇದೆ. ಮುನ್ಸಿಪಲ್ ನಾನು ಹೇಳೋದಂತ ಹೇಳಿದ್ರೆ, ಈ ಮಾಜಿ ಸೈನಿಕರಿಗೆ ಅಥವಾ ಸೈನ್ಯಕ್ಕೆ ಖರ್ಚು ಮಾಡುವಾಗ ಸೈನ್ಯವನ್ನು ಯಾವುದೇ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀವು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ನಾವು ಸೇವೆ ಮಾಡ್ತಾ ಇರುವಾಗ ಒಬ್ಬ ಸೈನಿಕನು ಗಡಿ ಪ್ರದೇಶದಲ್ಲಿ ಕರ್ತವ್ಯದಲ್ಲಿದ್ದಾಗ ನನಗೆ 40% ಮಾತ್ರ ಪೇಮೆಂಟ್ ಸಿಗ್ತಾ ಇದೆ, ನಾನು 40% ಮಾತ್ರ ಡ್ಯೂಟಿ ಕೊಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ನಮ್ಮ ದೇಶಕ್ಕೆ 100% ಸೆಕ್ಯೂರಿಟಿ ಬೇಕು. ಹಾಗಾದರೆ ಅವನ ಮನೋಬಲ ಗಟ್ಟಿಯಾಗಬೇಕಾದ್ರೆ ತನಗೇನಾದರೂ ಸಿಕ್ಬೋದು, ತನ್ನ ಜೀವನ ನಿರ್ಭಯವಾಗಿ ಸೆಕ್ಯೂರ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳದಿದ್ರೆ ಅವನ ಮುಂದಿನ ಹೋರಾಟ ಹೇಗೆ ಮಾಡ್ಬೋದು ಅದನ್ನು ನೋಡಿ. ಈಗ ಇದರ ಡೈರೆಕ್ಟ್ ಎಫೆಕ್ಟ್ ಯಾವುದ್ರ ಮೇಲೆ ಬೀಳ್ತಾ ಇದೆ ಅಂತ ಈಗಾಗಲೇ ನಾವು ಮಾಜಿ ಸೈನಿಕರು ಬೀದಿಗೆ ಇಳಿದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಾಗ ನಮ್ಮನ್ನು 100 ಯುವಕರು ಇಂದು ನೋಡ್ತಾ ಇದ್ದಾರೆ. ಈ ಮಾಜಿ ಸೈನಿಕರು ತಮ್ಮ ಯೌವನವನ್ನು ದೇಶ ಸೇವೆ ಕೊಟ್ಟರು, ಇವಾಗ ಪೆನ್ಷನಿಗೋಸ್ಕರ ಇಲ್ಲಿ ಪ್ರತಿಭಟನೆ ನಡೀತಾ ಇದ್ದಾರೆ. ಈಗ ಆಪ್ಷನ್ಸ್ಗಳು ತುಂಬ ಓಪನ್ ಆಗಿದೆ. ಒಬ್ಬ ಹುಡುಗ ಈಗ ಸ್ವಲ್ಪ ಒಂದು ಕೋರ್ಸ್ ಮಾಡಿ ಹೊರಗಡೆ ಹೋದರೆ ಅವನಿಗೆ ಆಪ್ಷನ್ಸ್ ಬೇರೆ ಬೇಕಾದಷ್ಟು ಇದೆ. ಅವನು ನೋಡ್ತಾನೆ ನನಗೆ ಫ್ಯೂಚರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ. ಆ ಬೆನಿಫಿಟ್ಸಿಗೆ ಅವನು ಹೋಗ್ತಾನೆ. ಅದಕ್ಕಾಗಿ ಸೈನ್ಯದಲ್ಲಿ ಸೇರುವವರ ಸಂಖ್ಯೆ ಇಷ್ಟು ಕಡಿಮೆ ಆಗಿದೆ ಅಂತ ಹೇಳಿದರೆ, ನಮ್ಮ ಸೌತ್ ಇಂಡಿಯಾದಲ್ಲಿ ಸೇರುವವರ ಸಂಖ್ಯೆ ತುಂಬ ಕಡಿಮೆ. ಈಗ ಏನಿದ್ರು ನಾರ್ತ್ ಇಂಡಿಯಾದಲ್ಲಿ ಪ್ರತಿಯೊಂದು ಮನೆಯಲ್ಲೂ 3-4 ಜನ ಒಂದೊಂದು ಮನೆಯಲ್ಲಿ ಸೇನೆಯಲ್ಲಿ ಸರ್ವ್ ಮಾಡಿದ್ದಾರೆ. ಈಗ ಅವರಿಗೆ ರಾಜಕಾರಣಿಗಳಿಗೆ ಈಗ ವೋಟ್ ಬ್ಯಾಂಕ್ ಅಲ್ಲಿ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ಊರೇ ಅಲ್ಲಿ ಎಕ್ಸರ್ವಿಸ್ ಮ್ಯಾನ್ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಎಕ್ಸರ್ವಿಸ್ ಮ್ಯಾನ್ ಇದ್ದಾರೆ. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಂತೂ ಕಡಿಮೆ. ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಒಂದು 1,200 ಮಾಜಿ ಸೈನಿಕರಿದ್ದಾರೆ. ಒಂದು 600-700 ಜನ ಏನೋ ಸರ್ವಿಸ್ ಪರ್ಸನ್ ಈಗ ಸದ್ಯಕ್ಕೆ ಇರ್ಬೋದು. ಅದಕ್ಕಿಂತ ಜಾಸ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ ಆಪ್ಷನ್ ಎಲ್ಲ ತಮ್ಮ ಭವಿಷ್ಯವನ್ನು ಹುಡ್ಕೊಂಡು ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಅಥವಾ ಹೊರಗಡೆ ಹೋಗ್ತಾರೆ. ಸೈನ್ಯಕ್ಕೆ ಸೇರುವವರು ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮಾಜಿ ಸೈನಿಕರು ಮಾಡ್ತಾ ಇರುವಂತಹ ಹೋರಾಟವನ್ನು ನೋಡಿದಂತ ಯುವ ಪೀಳಿಗೆ ಈ ಸೇನೆಯಲ್ಲಿ ಹೋದ್ರೂ ಕೂಡ ನಮ್ಮ ಜೀವನದ ಬಗ್ಗೆ ಯಾವುದೇ ಭದ್ರತೆ ಇಲ್ಲ, ಅಲ್ಲೂ ಕೂಡ ಅನ್ಯಾಯ ಆಗುವಂತ ಸಾಧ್ಯತೆ ಇದೆ ಅಂತ, ಒಂದಷ್ಟು ಹಿಂಜರಿಯುವ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು 2015ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಜಿ ಸೈನಿಕರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಮೆಟ್ಟಲನ್ನು ಕೂಡ ಏರಿದ್ದಾರೆ. ಅಲ್ಲಿ ನನಗೆ ನ್ಯಾಯಮೂರ್ತಿ TS ಠಾಕೂರ್ ಮತ್ತು AK ಗೋಯಲ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. 3 ತಿಂಗಳಿನ ಒಳಗಾಗಿ ಇದನ್ನು ಜಾರಿಗೊಳಿಸಬೇಕು, ಇಲ್ಲದಿದ್ದರೆ ಇದು ನ್ಯಾಯಾಲಯದ ಉಲ್ಲಂಘನೆ ಆಗುತ್ತೆ ಅನ್ನೋದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ನಡೀತಾ ಇದೆ. ಈಗ ಗವರ್ಮೆಂಟ್ ಮೊನ್ನೆ 27 ಜೂನ್ಗೆ ಇನ್ನೊಂದು 6 ವಾರ ಟೈಮ್ ಕೇಳಿದೆ. ಅಂದ್ರೆ ಸರ್ಕಾರ ಜಾರಿ ಮಾಡುವಂತ ಮನಸ್ಸಲ್ಲಿ ಇದೆಯಾ? ಇಲ್ಲ, ತೋರಿಸ್ತಾ ಇಲ್ಲ. ಎಸ್ ಸರ್, ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾನು ಇನ್ನೊಂದು ವಿಚಾರವನ್ನು ಕೇಳಬೇಕು. ಇವತ್ತು ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಆದರೆ ಇದು ಸೇನೆಯ ಒಳಗಡೆ ಯಾಕೆ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಅಥವಾ ಸೇನೆಯ ಒಳಗಡೆ ಇರುವಂತಹ ವ್ಯಕ್ತಿಗಳು ಇದರ ಬಗ್ಗೆ ಮಾತನಾಡಬಾರದು ಅನ್ನುವಂಥ ಯಾವುದಾದ್ರೂ ಒಂದು ಇದೆಯಾ? ನಾನು ಹೇಳ್ತೇನೆ, ನಮ್ಮ ದೇಶದಲ್ಲಿ ಇರುವಂಥ ಸಂಘಟನೆಗಳಲ್ಲಿ ಈ ಸೈನ್ಯ ಒಂದೇ ಒಂದು ಸಂಘಟನೆ, ಇದರಲ್ಲೂ ಕೂಡ ಪ್ರತಿಭಟನೆ ನಡೆದ್ರೆ ನಮ್ಮ ದೇಶದ ಭವಿಷ್ಯ ಏನಾಗ್ಬೋದು ಅಂತ ನೀವು ಸ್ವಲ್ಪ ನಮ್ಮ ವೈದ್ಯರಾದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಮನೆಯಲ್ಲೂ ಕೂತ್ಕೊಳ್ತಾರೆ, ಸರ್ಕಾರಿ ವೈದ್ಯರು ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ, ಅಥವಾ ಶಿಕ್ಷಕರು ನಾವು ಪೇಪರ್ ತಿದ್ದೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ಆಯಕಟ್ಟಿನ ಜಾಗ ಬಂದಾಗ, ಒಂದು ಅವಕಾಶ ಸಿಕ್ಕಿದಾಗ ಈ ರೀತಿಯ ಪ್ರತಿಭಟನೆಗಳಾಗ್ತವೆ. ಬಟ್ ಏನಾಗ್ತದೆ ಅಂದ್ರೆ ಆರ್ಮಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಮಿಲಿಟರಿ ಲಾ, ಅಥವಾ ಇದು ಮಿಲಿಟರಿಯ ಒಳಗಿರುವಂತ ವ್ಯಕ್ತಿಗಳ ಸಮಸ್ಯೆ ಅಲ್ಲ, ಎಲ್ಲ ಹೊರಗಿನವರು, ಹೊರಗೆ ಯಾರು ಆಗಿ ಹೋಗಿದ್ದಾರೆ ಅವರ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಹಾಗೇನು ತಿಳ್ಕೊಂಡಿಲ್ಲ. ಅವರಿಗೆ ಎಲ್ಲ ಇದರ ವಿಷಯ ತುಂಬಾ ಗೊತ್ತಿದೆ. ಆದ್ರೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ನಾವು ಅದಕ್ಕೆ ಅವಕಾಶವೇ ಇಲ್ಲ. ಡಿಸಿಪ್ಲಿನ್ ಫೋರ್ಸ್ ನಾವು ಮಾಡುದಿಲ್ಲ, ಇಂಪಾಸಿಬಲ್. ಈಗ ಪಕ್ಕದ ದೇಶಗಳಲ್ಲಿ ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ, ಎಲ್ಲಾ ಕಡೆ ಮಿಲಿಟರಿ ರೂಲೇ ನಡೀತಾ ಇದೆ. ಮೋಸ್ಟ್ ತಲೆ ಹೇಳಿದ್ದು ಬಾಲ ಕೇಳೋದಿಲ್ಲ, ಬಾಲ ಹೇಳಿದ್ದು ತಲೆ ಕೇಳೋದಿಲ್ಲ. ಅವ್ರ ಮಿಲಿಟರಿ ರೂಲ್, ಅವ್ರದೇ ರೂಲ್ ನಡೀತಾ ಇದೆ. ನಮ್ಮ ದೇಶ ಒಂದೇ ಕಳೆದ 67 ವರ್ಷದಿಂದ ಸಿವಿಲಿಯನ್ ಗವರ್ಮೆಂಟ್ ನಡೆಸ್ತಾ ಇರುವಂತ ದೇಶ.
ಆದ್ರೆ ಸರ್ಕಾರಗಳು ಕೇಳ್ತಾ ಇಲ್ವಲ್ಲ. ಕೇಳ್ತಾ ಇಲ್ಲ. ಯಾಕಂದ್ರೆ ಇವತ್ತಿಗೆ ಅವರು ಸರ್ವಿಸ್ ಮಾಡ್ತಾ ಇರ್ಬೋದು ಸೈನಿಕರು, ನಾಳೆ ಹೊರಗಡೆ ಬಂದರೆ ನಮ್ಮ ಜಾಗದಲ್ಲಿ ಅವರು ಕೂತ್ಕೊಳ್ಳೇಬೇಕಲ್ವ. ಹಾಗಾದರೆ ಒಳಗಡೆ ಇದ್ದು ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಒಳಗಡೆ ಇದ್ದು ಆ ಒಂದು ಸಂಘಟನೆ ಇದೆ, ಇದು ಡಿಸಿಪ್ಲಿನ್ ಸಂಘಟನೆ ಅಂತ ಹೇಳಿ ಇದೆ, ಅನುಶಾಸನದ ಒಳಗಡೆ ಇರೋದು. ಇದರಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂತೇಳಿದರೆ ನಾವು ಅಲ್ಲಿ ಸರ್ವಿಸ್ ಮಾಡುವಾಗ ನೀವು ಸಿವಿಲಲ್ಲಿ ನೋಡ್ಬೋದು, ಗುಂಡಿಗೆ ಎದೆ ಕೊಡುವವರು ಯಾರೂ ಇಲ್ಲ ಸಿವಿಲಲ್ಲಿ. ನಮಗೆ ಆ ಸೈನ್ಯದ ತರಬೇತಿ ಏನು ಹೇಳ್ತಾ ಇದೆ ಅಂತೇಳಿದರೆ, ಯಾವುದೇ ಗುಡ್ಡ ಇದ್ದರೂ ಬಾವಿ ಇದ್ದರೂ ಹೋಗು ಅಂತ ಹೇಳಿದರೆ ಎಸ್ ವಿ ಹ್ಯಾವ್ ಟು ಒಬೆ. ಅದರಿಂದಾಗಿ ನಮ್ಮ ಭಾರತ ಸೈನ್ಯವು ಮುಂಚೂಣಿಯಲ್ಲಿದೆ. ಇಲ್ಲದಿದ್ದರೆ ಅಲ್ಲಿಯೂ ಕೂಡ ಪ್ರತಿಭಟನೆ ನಡೆದರೆ ನೀವು ಯೋಚನೆ ಮಾಡೋದು ನಮ್ಮ ದೇಶದ ಭದ್ರತೆ ಎಲ್ಲಿ ಹೋಗಿ ತಲುಪಬಹುದು ಅಂತ. ಅದಕ್ಕಾಗಿ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ನಮ್ಮ ಹೋಗಬಾರದು ಅನ್ನುವಂಥದ್ದು. ಎಸ್ ಸರ್, ಈಗ 73ರಲ್ಲಿ ಅಂದರೆ 71ರಲ್ಲಿ ನಾವು ಬಾಂಗ್ಲಾ ವಿಜಯವನ್ನು ಮಾಡಿರೋದು. ಆನಂತರ 73ರಲ್ಲಿ ಈ ರೀತಿಯ ಒಂದು ದೊಡ್ಡ ಬದಲಾವಣೆ ಮಾಡುವಂಥ ಅಗತ್ಯ ಏನಿತ್ತು ಸರ್ಕಾರಕ್ಕೆ? ಅದು ನನಗೆ ಗೊತ್ತಿದ್ದ ಪ್ರಕಾರ ಇದು ಈ IAS ಲಾಬಿ ಅವರಿಗಿದು ಇದಾಗ್ತಾ ಇತ್ತು, ಒಂದು ದೊಡ್ಡ ಕೆಂಗಣ್ಣು ಥರ ನೋಡ್ತಾ ಇತ್ತು. ಅವರಿಗೆ 70%, ನಮಗೆ 30% ಯಾಕೆ? ಸೊ ನಿಮ್ಗೆ ಗೊತ್ತಿದೆ, ಇವತ್ತಿನ ಅಧಿಕಾರದಲ್ಲಿ ಶ್ರೇಣಿಯಲ್ಲಿ ನಿಮಗೆ 70% ಇಟ್ಟಿದ್ರು. ಆಗ 70% ಪೆನ್ಷನ್ ಇತ್ತು ನಮ್ದು. ಅವ್ರಿಗೆ ಅದು ಕಣ್ಣಿಗೆ ಕುಗ್ತಾ ಇತ್ತು. ಅವ್ರಿಗೆ ಯಾಕೆ 70% ಕೊಡಬೇಕು? ಅವರಲ್ಲಿ ಯಾರು ಒಂದು ದಿವಸನೂ ಬಾರ್ಡ್ರಲ್ಲಿ ಕಳೆದದಿಲ್ಲ. ಬಟ್ ದೇಶ ನಡೆಸುವವರು ಅವರೇ, IAS ಆಫೀಸರ್ಸ್ ಅವರೇ ಪಾಲಿಸಿ ಮಾಡೋದು. ಈ ಮಿನಿಸ್ಟ್ರಿಗಳು ಸೈನ್ ಹಾಕ್ತಾರೆ ಅಷ್ಟೇ. ಎಸ್ ಸರ್, ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೇನೆ. ಒಂದು ಪುಟ್ಟ ವಿರಾಮ ವೀಕ್ಷಕರೇ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.